ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ತುಳುನಾಡ ರಕ್ಷಣಾ ವೇದಿಕೆ ಮತ್ತು ಯುವ ತುಳುನಾಡು ಸಂಘಟನೆಯ ಸಹಭಾಗಿತ್ವದಲ್ಲಿ ತುಳುನಾಡು ಸ್ವಾತಂತ್ರ್ಯ ಕ್ರಾಂತಿ ಕಾರ್ಯಕ್ರಮ ಮಂಗಳೂರಿನ ಬಾವುಟಗುಡ್ಡಿಯಲ್ಲಿ ನಡೆಯಿತು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ತುಳುನಾಡ ರಕ್ಷಣಾ ವೇದಿಕೆ ಮತ್ತು ಯುವ ತುಳುನಾಡು ಸಂಘಟನೆಯ ಸಹಭಾಗಿತ್ವದಲ್ಲಿ 1837ರ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಟ ಮಾಡಿ ಮಂಗಳೂರಿನಿಂದ ಬ್ರಿಟಿಷರನ್ನ ಹೊಡೆದೋಡಿಸಿದ ದಿನವನ್ನು ನೆನಪಿಸುವ ಸಲುವಾಗಿ ತುಳುನಾಡು ಸ್ವಾತಂತ್ರ್ಯ ಕ್ರಾಂತಿ ಕಾರ್ಯಕ್ರಮವು ಮಂಗಳೂರಿನ ಬಾವುಟಗುಡ್ಡಿಯಲ್ಲಿ ನಡೆಯಿತು. ಭಾರತ್ ಮಾತಾ ಕಿ ತುಳುವಪ್ಪೆಗೆ ಯಾರು ತುಳುವೆ ಯಾರು ತುಳುವೆ ಎನ್ನಪ್ಪೆ ತುಳುವಪ್ಪೆ ತುಳು ಅಧಿಕೃತ ರಾಜ್ಯ ಭಾಷೆ ಅವಳು ಅವು ಎಮ್ಮನೆ ಪರಿಚಯದಗೂ ಸೇರಳು. ಭಾರತ್ ಮಾತಾ ಕಿ. ಕಾರ್ಯಕ್ರಮದಲ್ಲಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ದಯಾನಂದ್ ಕತ್ತಲ್ ಸರ್ ಅವರು ಮಾತನಾಡಿ, ಇವತ್ತು ಬಹಳ ವಿಶೇಷವಾದ ದಿನ. ನಮ್ಮ ತುಳುನಾಡಿನ ಜನರಿಗೆ ಬ್ರಿಟಿಷರ ಮೇಲೆ ಇದ್ದ ಕೋಪ ಪ್ರಳಯಾಗ್ನಿಯಾದ ದಿನ. ಬ್ರಿಟಿಷರು ಬಾವುಟವನ್ನ ಕೆಳಗಿಳಿಸಿ ಬೀಳಿಸಿ ಹೊತ್ತಿಸಿ ನಮ್ಮ ತುಳುನಾಡ ಬಾವುಟವನ್ನ ಹಾರಿಸಿದ ದಿನ ಎಂದು 1837ರ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಡಿದವರನ್ನ ನೆನೆದರು. ನಮ್ಮ ತುಳುನಾಡದ ವೀರ ಪುರುಷರನ್ನ ಉಡಂಡು ದೇಶ ಪ್ರೇಮದ ಕಿಚ್ಚು ಆತ ಮಾತ್ರ ತಂದೆ. ನಮ್ಮ ಬ್ರಿಟಿಷರ್ನ ದಾಸ್ಯದ ವಿರುದ್ಧವಾದ ಉರ್ಕರೊಂದು ಬತ್ತಿನ ಚಿತ್ತನ ಕೋಪ ಅವು ಜ್ವಾಲಾಗ್ನಿಯಾದ ಪ್ರಳಯಾಗ್ನಿಯಾದ ಬ್ರಿಟಿಷರ್ನ ಬಾವುಟನ ಜಪುಡಾದ ಪೊತ್ತಾದ 13 ದಿನ ತುಳು ಬಾವುಟನ ಏರಾದ ಆಳ್ವಿಕೆ ಮಲಪನ ಚಿತ್ತಿನ ಭಾರಿ ಮಲ್ಲ ಧೈರ್ಯನು ಜಿಂಜಾದು ಕೊಡ್ಕೊಂಡು ಅಂಚಿತ್ತಿನ ಬಾರಿ ವಿಶೇಷ ದಿನನು ನಮ್ಮ ಆಚರಣೆ ಮಾಡ್ತೋದುಳ್ಳ ಬಂದುಳೆ ಇನಿತ ದಿನ ಒಂಜಿ ನೆನಪುದಿ ಓಡು ನಮ್ಮ ಭಾರತಕ್ಕೂ ಸ್ವಾತಂತ್ರ್ಯ ದಿಕ್ಕದ 75 ವರ್ಷ ಅಂಡೆ ಅವು ಅಮೃತ ಮಹೋತ್ಸವದ ಸಡಗರ ಸಂಭ್ರಮಡುಳ್ಳ ನಮಕ್ ಸರಕಾರದ ಸೂಚನೆ ಬೈದಂಡು ಈ ಕಾರ್ಯಕ್ರಮಲ್ಲ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಆಚರಣೆ ಮಲ್ಪಡು ಅಂಡ ಎಂಕಲ್ನ ಅಕಾಡೆಮಿದ ಯೋಚನೆ ಇಂಚಕೆಂಡ ಅಕಾಡೆಮಿ ಪಣಪನವು ಕಾಲಿ 4 ಕೋನದ ನಡುಟು ಪೆರವಲ್ಲಿ ಅವು ವಿದೈ ಜಪ್ಪಡು. ಬಳಿಕ ದಕ್ಷಿಣ ಕನ್ನಡ ಜಿಲ್ಲಾ ಬಸ್ ಮಾಲಕರ ಸಂಘದ ಅಧ್ಯಕ್ಷರಾದ ದಿಲ್ ರಾಜ್ ಆಳ್ವ ಅವರು ಮಾತನಾಡಿ, ಇಂತಹ ಕಾರ್ಯಕ್ರಮ ಒಂದು ದಿನಕ್ಕೆ ಸೀಮಿತವಾಗಬಾರದು. ನಮ್ಮ ತುಳು ಭಾಷೆ, ಸಂಸ್ಕೃತಿ, ಆಚಾರ ವಿಚಾರಗಳು ಉಳಿಯಬೇಕಾದ್ರೆ ನಮ್ಮ ಹಿರಿಯರು ಮಾಡಿದ ಹೋರಾಟ, ತ್ಯಾಗ, ಬಲಿದಾನಗಳು ಯುವ ಜನತೆಗೆ ತಿಳಿಯಬೇಕಾದ್ರೆ ಇಂತಹ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯಬೇಕು ಎಂದು ಹೇಳಿದರು. ಖಾಲಿ ಇನ್ನು ಒಂಜಿ ದಿನಕ್ಕೆ ಸೀಮಿತ ಆಯ್ತು. ನಿರಂತರವಾದ ಇಂಚಿನ ಕಾರ್ಯಕ್ರಮನು ಮಂತೊಂದು ಬರಡಾಪಣದ ಯಾಕಂದ್ಕೆಂಡ ನಮ್ಮ ತುಳುನಾಡದ ಸಂಸ್ಕೃತಿ ಆದುಪ್ಪಡು, ನಮ್ಮ ಹಿರಿಯರ ಮಂದಿನಂಚಿನ ಹೋರಾಟ ಆದುಪ್ಪಡು, ನಮ್ಮ ಯುವ ಸಮುದಾಯಕ್ಕೆ ಗೊತ್ತಾವಡೊಂದಾಂಡ ಇಂಚಿನ ಕಾರ್ಯಕ್ರಮ ನಿರಂತರವಾದ ನಮ್ಮ ಮನ್ಪುನಂಚಿನ ಅಗತ್ಯತೆ ಉಂಟು. ಕೆಲವು ಕಡೆ ನಮ್ಮ ತುಳುನಾಡು ನಮ್ಮ ತುಳು ಬಾವುಟ ಏರವರಂಚಿನ ಕಾರ್ಯಕ್ರಮನು ನಿರಂತರವಾದ ಕರೆನ 10 ವರ್ಷದಿಂದ ನಮ್ಮ ಮನ್ಪೊಂದು ಬರೋದಿಲ್ಲ. ಅವಿನಿ ಕರ್ನಾಟಕ ರಕ್ಷಣಾ ವೇದಿಕೆ ಆದುಪ್ಪಡು ಅತನ ನಮ್ಮ ಯುವಕರ ಪಡೆ ಆಯ್ನಂಚಿನ ಯುವ ತುಳುನಾಡದ ವತ್ತಿಡ್ದು ನಡಪನ ಬರೋದಿತ್ತಿನಂಚಿನ ಕರೆನ 2 ವರ್ಷದಿಂದ ಕೇಪಿಟಿಡ್ ನಮ್ಮ ಮಂತೊಂದು ಬರೋದಿಲ್ಲ. ಈ ಸಂದರ್ಭ ತುಳುನಾಡ ರಕ್ಷಣಾ ವೇದಿಕೆಯ ಸ್ಥಾಪಕಾಧ್ಯಕ್ಷರಾದ ಯೋಗೀಶ್ ಜಪ್ಪು, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯರಾದ ಡಾ ಆಕಾಶ್ ಜೈನ್, ನಾಗೇಶ್ ಕುಳಾಯ್, ಚೇತಕ್, ನಿಟ್ಟೆ, ಶಶಿಧರ್ ಶೆಟ್ಟಿ ಸೇರಿದಂತೆ ತುಳುನಾಡ ರಕ್ಷಣಾ ವೇದಿಕೆ ಮತ್ತು ಯುವ ತುಳುನಾಡು ಸಂಘಟನೆಯ ಅನೇಕ ಸದಸ್ಯರು ಉಪಸ್ಥಿತರಿದ್ದರು. ಪವನ್ ಕಾಚಮಡ್ಕ, ವಿ4 ನ್ಯೂಸ್, ಮಂಗಳೂರು.